ಸದಾ ನಗುತ್ತಿದ್ದಂತಹ ಎಲ್ಲರ ಒಡನೆ ಸರಳವಾಗಿ ಹೊಂದಿಕೊಳ್ಳುತ್ತಿದ್ದಂತಹ ಚಿರಂಜೀವಿ ಸರ್ಜಾ ಅವರು ಇನ್ನಿಲ್ಲ. ಚಿರಂಜೀವಿ ಸರ್ಜಾರವರಿಗೆ ಈಗಾದ ನಂತರ ಬರೀ ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಬರಸಿಡಿಲು ಬಡಿದಂತಾಯಿತು. ತುಂಬು ಗರ್ಭಿಣಿಯಾಗಿದ್ದಂತಹ ಹೆಂಡತಿಯ ನೋವು, ಅಣ್ಣನನ್ನು ಕಳೆದುಕೊಂಡಂತಹ ತಮ್ಮನ ನೋವು, ಮತ್ತೆ ಮಗನನ್ನ ಕಳೆದುಕೊಂಡಂತಹ ಅಮ್ಮನ ನೋವು ನೋಡಿದರೆ ನಿಜಕ್ಕೂ ಬೇಸರವಾಗುತ್ತದೆ. ಚಿರಂಜೀವಿ ಸರ್ಜಾ ಅವರು ಈಗಿಲ್ಲ, ಆದರೆ ಅವರು ಮೇಘನಾ ರಾಜ್ ಮತ್ತೆ ಅವರ ತಮ್ಮ ಧ್ರುವ ಸರ್ಜಾಗೆ ದೊಡ್ಡ ಆಸ್ತಿಯನ್ನ ಬಿಟ್ಟೋಗಿದ್ದಾರೆ. ಅದೇನಪ್ಪ ಅಂತಹದ್ದು ಆಸ್ತಿ, ಅದೆಷ್ಟು ಹಣ ಬಿಟ್ಟೋಗಿದ್ದಾರೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಚಿರಂಜೀವಿ ಸರ್ಜಾ ಅವರು ಒಟ್ಟು 22 ಸಿನಿಮಾಗಳನ್ನು ಮಾಡಿದ್ದಾರೆ. ಒಟ್ಟಾರೆ ಅವರು 10 ವರ್ಷಗಳ ಕಾಲ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ನಿಮಗೆ ಗೊತ್ತಿರುವಂತೆಯೇ ಚಿರಂಜೀವಿ ಸರ್ಜಾ ಅವರದು ಕೂಡು ಕುಟುಂಬ, ಅಪ್ಪ ಅಮ್ಮ ತಮ್ಮ ಎಲ್ಲರಿಗೂ ಜೊತೆಗಿದ್ದಂಥವರು. ಧ್ರುವ ಸರ್ಜಾ ಮತ್ತೆ ಚಿರಂಜೀವಿ ಸರ್ಜಾ ಎದುರು ಬದುರು ಮನೆಯಲ್ಲಿದ್ದರೂ ಕೂಡ ಎಲ್ಲರೂ ಒಟ್ಟಿಗೆ ಕೊಡುತ್ತಿದ್ದರು. ಇಬ್ಬರಿಗೂ ಮದುವೆ ಆದ ನಂತರವೂ ಕೂಡ ಎಲ್ಲರೂ ಜೊತೆಯಾಗಿ ಖುಷಿ ಖುಷಿಯಲ್ಲಿ ಇರುತ್ತಿದ್ದರು. ಚಿರಂಜೀವಿ ಸರ್ಜಾ ಅವರಿಗೆ ಒಟ್ಟಿನಲ್ಲಿ ಒಂದು ಸಿನಿಮಾಗೆ ಹತ್ತತ್ರ 50ರಿಂದ 60 ಲಕ್ಷ ಸಂಭಾವನೆಯನ್ನು ಸಿಗುತ್ತಿತ್ತು. ಇವರದು ಒಂದು ಕೂಡು ಕುಟುಂಬ ಆಗಿದ್ದ ಕಾರಣ ಚಿರಂಜೀವಿ ಸರ್ಜಾ ಅವರು ತಮಗೆ ಎಂದು ಒಂದು ಆಸ್ತಿಯನ್ನ ಮಾಡಿಕೊಂಡಿಟ್ಟಿರಲಿಲ್ಲ. ಒಟ್ನಲ್ಲಿ ಅವರ ಒಂದು ಸರ್ಜಾ ಕುಟುಂಬದ ಒಂದು ಆಸ್ತಿ ನೋಡಿದರೆ 100ರಿಂದ 120 ಕೋಟಿ ಆಸ್ತಿ ಇದೆ. ಅದಷ್ಟೇ ಅಲ್ಲದೆ ಅವರದು ಬೆಂಗಳೂರಿನ ಬಸವನಗುಡಿಯಲ್ಲಿ ಒಂದು ಸ್ವಂತ ಮನೆ ಇದೆ. ಅದಾದ ಮೇಲೆ ಅವರ ತಮ್ಮ ಧ್ರುವ ಸರ್ಜಾ ಅವರು 2 ವರ್ಷಗಳ ಹಿಂದೆ ಅಲ್ಲೇ ಹತ್ತಿರದಲ್ಲಿ ಒಂದು ಫಾರ್ಮ್ ಹೌಸ್ ಅನ್ನು ಕೂಡ ಕೊಂಡುಕೊಂಡಿದ್ದರು. ಅದೇ ಒಂದು ಫಾರ್ಮ್ ಹೌಸಿನಲ್ಲಿ ಇವಾಗ ಚಿರಂಜೀವಿ ಸರ್ಜಾ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಎಲ್ಲರೊಡನೆ ಒಟ್ಟಿಗೆ ಇದ್ದಂತಹ ಚಿರಂಜೀವಿ ಸರ್ಜಾ ಅವರು ನನಗೆ ನನ್ನ ತಮ್ಮನೇ ಆಸ್ತಿ ಎಂದು ಹೇಳುತ್ತಿದ್ದರು. ನಿಜ ಕೇಳಬೇಕೆಂದರೆ ಚಿರಂಜೀವಿ ಸರ್ಜಾ ಅವರು ತಮ್ಮ ಸ್ವಂತಕ್ಕಾಗಿ ಯಾವುದೇ ಒಂದು ಆಸ್ತಿಯನ್ನ ಕೂಡ ಮಾಡಿಬಿಟ್ಟಿಲ್ಲ. ಚಿರಂಜೀವಿ ಸರ್ಜಾ ಅವರು ಬಿಟ್ಟು ಹೋಗಿರುವಂತಹ ಒಂದು ಆಸ್ತಿ ಎಂದರೆ ತಾವು ಸಂಪಾದನೆ ಮಾಡಿರುವಂತಹ ಅಭಿಮಾನಿಗಳು. ಈ ಕರ್ನಾಟಕದಲ್ಲಿರುವಂತಹ ಕೋಟಿ ಕೋಟಿ ಜನರ ಒಂದು ಆಶೀರ್ವಾದ ಅವರ ಮೇಲಿದೆ. ನಮ್ಮ ಪ್ರಕಾರ ದುಡ್ಡಿಗಿಂತ ಒಬ್ಬ ವ್ಯಕ್ತಿಯ ಗುಣನೇ ಮುಖ್ಯ ಎಂದೆನಿಸುತ್ತದೆ. ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.